ಬ್ರಾದಳುಕ ಮತ್ತು ನಡಲ ಪ್ರೀಮಿಯಂ ರಿಫಂಡ್ ಸಂಪೂರ್ಣ ಆಯಿಲ್ ಹಾಕಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಗೌರಿಶನ ಒಂದು ಸಾಕಾಗಿರುವಂತಹ ಮಾವಿನ ಹಣ್ಣಿದೊಂದು ಡಿಶ್ ಅಂತ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತವ್ರು, ಏನು ಅಂತ ಅವ್ರ ಕೂಡ. ಎಸ್ ಮ್ಯಾಮ್, ಈಗ ಆಲೂ ದಬ್ಬಡ್ ಅಂತೇಳಿ. ಆಲೂ ದಬ್ಬಡ್ ಅಲ್ಲ, ನಾನು ಆವಾಗಲೇ ಗಡ್ಬಡ್ ಅಂತ ಹೇಳಿದ್ವಿ, ಹಾಗಾಗಿ ನಂಗೆ ಮರ್ತು ಹೋಯ್ತು. ಆಲೂ ದಬ್ಬಡ್ ಅಲ್ಲ, ಇದು ಬೆಂಗಳೂರಿಗೆ ಹೋಗುವಾಗ ನೀವು ಗುಜರಾತಿ ಹೋಟೆಲಲ್ಲಿ ತಿಂದ್ರಲ್ಲ. ಓಕೆ, ಎಂತ ಬೇಕು ಫಸ್ಟಿಗೆ ನನಗೆ ಇದನ್ನು ಪೌಡರ್ ಇದಕ್ಕೆ ಬೇಕಾಗಿರೋದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು. ಓಕೆ, ಅಂದರೆ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀರಾ? ಮಸಾಲೆಗೆ. ಓಕೆ, ಇದು ಅದನ್ನು ಫ್ರೈ ಮಾಡಲಿಕ್ಕೆ ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು. ಅರ್ಧ ಕಪ್ಪು ಕಡಲೆ ಹಿಟ್ಟು. ಓಕೆ, ಮತ್ತು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್, ಒಂದು 2 ಸ್ಪೂನಷ್ಟು ಅಕ್ಕಿ ಹುಡಿ. ಬಿಳಿ ಕಂಡಿದ್ದೆಲ್ಲ ಕಾರ್ನ್ಫ್ಲವರ್ ಅಂತ ಹೇಳೋದಲ್ಲ? ಕಲೀಲಿಕ್ಕೆ ತುಂಬ ಉಂಟು. ಕಡಲೆ ಹುಡಿ ಆಯ್ತಲ್ಲ? ಎಸ್, ಕಡಲೆ ಹುಡಿ ಮತ್ತು ಅಕ್ಕಿ ಹಿಟ್ಟು ಆಯಿತು. ಉಪ್ಪು ಸ್ವಲ್ಪ ಹಾಕುವ, ಯಾಕೆಂದರೆ ಇದು ಒಳಗೆ ಮಸಾಲೆಗೆ ಸಹ ಉಪ್ಪು ಹಾಕ್ಲಿಕ್ಕೆ ಉಂಟು. ಓಕೆ. ಹಾಗೆ ಬೇಕಾದರೆ ಮತ್ತೆ ನೋಡಿ ಹಾಕೊಳ್ಳುವ. ಒಂದು ಅರ್ಧ ಸ್ಪೂನಷ್ಟು ಉಪ್ಪಲ್ಲ. ಓಕೆ, ಮತ್ತು ಇದು ಒಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತೇನೆ, ಮತ್ತು ಒಳಗೆ ಹಾಕಲಿಕ್ಕೆ ಉಂಟು ಮಸಾಲೆಗೆ. ಓಕೆ, ಅಷ್ಟೇ. ಇದು ಸ್ವಲ್ಪ ಹಿಂಗು. ಕಡಲೆ ಹಿಟ್ಟೆಲ್ಲ ಹಾಕಿದ ಕಾರಣ ಸ್ವಲ್ಪ ಹಿಂಗೆ ಹಾಕಬೇಕು. ಓಕೆ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಇದು ಸ್ವಲ್ಪ ಅರಿಶಿಣ ಹುಡಿ. ಇಷ್ಟನ್ನೀಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾ? ಹೌದು. ಇದನ್ನು ಸ್ವಲ್ಪ ನೀರು ಕೊಡಿ. ಹೌದು, ಹಾಕಿದ್ದಕ್ಕೆ ಜಾಸ್ತಿ ನೀರು ಬೇಕಾ? ನೀರು ಹಾಕಬೇಡಿ, ಜಾಸ್ತಿ ಹಾಕಬೇಡಿ. ಕಡಲೆ ಹಿಟ್ಟು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಬೇಕು. ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ದಪ್ಪ ಕೂಡ ಮಾಡಬಾರ್ದು, ತುಂಬ ತೆಳು ಸಹ. ಹೌದು, ತುಂಬ ತೆಳುವಾದರೆ ಅದಕ್ಕೆ ಕೋಟ್ ಆಗೋದಿಲ್ಲ. ದಪ್ಪ ಆದರೆ ಒಳಗಿದು ಇದು ಬೇಯುವುದಿಲ್ಲ. ಹಾಗೆ ಸಾಧಾರಣ ಸ್ವಲ್ಪ ಹೀಗೆ ಸ್ವಲ್ಪ ಹೀಗೆ ಇದಾಗಿರುವಂಥದ್ದು ಆಗಬೇಕು. ಸಾಕು. ಸಾಕು. ಈಗ ನನಗೆ ಒಂದು ಡ್ರೈ ಪ್ಯಾನ್ ಕೊಡಿ. ಇದೆಲ್ಲ ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿಕ್ಕೆ. ಹೂವಲ್ಲೇ ಒರೆಸ್ಕೊಳ್ಬೇಕಲ್ಲ? ನನಗೆ ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಬೇಕು. ಆಯಿಲ್ ಬೇಕಲ್ಲ? ನಿಮ್ಮದು ಯಾವುದು ಆಯಿಲ್? ನಮ್ಮದು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಓಕೆ, ಒಂದು 3 ಸ್ಪೂನಷ್ಟು ಅಂದಾಜಿಗೆ 3 ಸ್ಪೂನ್ ಹಾಕೊಳ್ಳೋಣ. ಸಾಕಾಗುತ್ತಾ? ಸಾಕು. ಅಂದರೆ ಇದಕ್ಕೆ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ಬಿಸಿ ಆಗಲಿ ಸ್ವಲ್ಪ. ಅಂದರೆ ಕಡಲೆ ಹಿಟ್ಟು ಹಾಗೆ ಹುಡಿ ಹಾಗೆ ಡೈರೆಕ್ಟ್ ಹಾಕ್ತೀರಾ? ಡೈರೆಕ್ಟ್. ಅದು ಸ್ವಲ್ಪ ಫ್ರೈ ಮಾಡಿ ಒಳಗೆ ಮಸಾಲೆಗೆ ಅದು ಬೈಂಡಿಂಗ್ ಆಗಬೇಕಲ್ಲ. ಇದು ಮಸಾಲೆ ಡ್ರೈ ಅಲ್ಲ ಎಲ್ಲ. ಇದು ಹಾಕಿದರೆ ಸ್ವಲ್ಪ ಬೈಂಡಿಂಗ್ ಆಗಿ ನಿಲ್ತದೆ, ಮತ್ತು ಟೇಸ್ಟ್ ಕೂಡ. ಇದು ಒಳಗೆ ಫಿಲ್ಲಿಂಗ್ ಆಗಿದ್ದರಿಂದ ಫ್ರೈ, ಇಲ್ಲಾದರೆ ಹಸಿ ವಾಸನೆ ಬರ್ತದೆ. ಒಂದು 3 ಸ್ಪೂನಷ್ಟು. ಓಕೆ, ನಾವು ಸ್ವೀಟ್ ಎಲ್ಲ ಮಾಡುವಾಗ ಈ ಥರ ಫ್ರೈ ಮಾಡ್ಕೊಳ್ತೀವಲ್ಲ? ಹೌದು. ನಾವು ಕಡಲೆ ಹಿಟ್ಟು ಹಾಕಿದ ಕಾರಣ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕಲ್ಲ, ಇಲ್ಲಾಂದರೆ ಬೇಗ ಡ್ರೈ ಆಗುತ್ತೆ. ಸಾಕು. ಅದೇ 3 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೇವೆ, ಅದಕ್ಕೆ 3 ಇದೆಲ್ಲ ಹಾಕುವಾಗ ಇನ್ನು ಮಸಾಲೆ ಇದು ಮಾಡುವಾಗ ಸರಿ ಆಗ್ತದೆ. ಇದು ಸ್ವಲ್ಪ ಆಗುವಾಗ ಮತ್ತೆ ಈಗ ಇದಕ್ಕೆ ಇದು ಮಸಾಲೆ ಇದು ಉಂಟಲ್ಲ, ಇದನ್ನೆಲ್ಲ ಹಾಕೊಳ್ಬೇಕು. ಕಾಳುಮೆಣಸು 1 ಸ್ಪೂನು. 1 ಸ್ಪೂನಷ್ಟು ಕೊತ್ತಂಬರಿ. ಚಿಕನ್ ಇದರ ಜೊತೆಗೆ ಫ್ರೈ ಮಾಡ್ಕೊಳ್ಳೋದಲ್ಲ? ಹೌದು. ಜೀರಿಗೆ ಒಂದು ಸ್ವಲ್ಪ ಇದು ಮಾಡಿ ಎಲ್ಲ ಅಡಿಗೆ ತೆಗೆದಿತ್ತು. ಒಂದು 1/2 ಸ್ಪೂನಷ್ಟು ಜೀರಿಗೆ. ಇದು ಬಡೆಸೊಪ್ಪಿ. ಇದು ಒಂದು ಸ್ವಲ್ಪ. ಇದನ್ನು ಇನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟಾ? ಹೇಗೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಇದು ಚಾಟ್ ಮಸಾಲ. ಓಕೆ, ಇದರಲ್ಲೆಲ್ಲ ಉಪ್ಪು ಇರ್ತದಲ್ಲ, ಹಾಗಾಗಿ ನೋಡಿ ಉಪ್ಪು ಹಾಕಬೇಕು. ಇದು ಒಂದು ಸ್ವಲ್ಪ ಅರಿಶಿಣ ಹುಡಿ. ಒಂದು 1/4 ಸ್ಪೂನಷ್ಟು. ಇದು ಒಂದು 7-8 ಬೆಳ್ಳುಳ್ಳಿ ಜಜ್ಜಿದ್ದು. ಹೌದು. ಇದು ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಹೌದು. ಬೆಳ್ಳುಳ್ಳಿಯನ್ನು ನೀವು ಗ್ರೈಂಡ್ ಮಾಡಿ ಹಾಕಿದರೆ ಗಮ್ಮತ್ತು ಬರುತ್ತಲ್ಲ? ಹೌದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರಲ್ಲ? ಓಕೆ. ಮತ್ತು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಹಾಕ್ಬೋದು, ನಮ್ಮ ಸ್ವಲ್ಪ ಟೇಸ್ಟ್ ಕೊಡಲಿಕ್ಕೆ. ನಮ್ಮದು ಹಾಕುವಲ್ಲ ಹಾಗಾದರೆ? ನಾವು ಏನೇ ಇದ್ದರೂ ನಾನಾ ಮಸಾಲೆಯನ್ನು ಬಿಟ್ಕೊಡ್ಲಿಕ್ಕಿಲ್ಲಲ್ಲ? ಹೌದು. ಹಾಗಾಗಿ ಎಷ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಅರ್ಧ ಸ್ಪೂನಷ್ಟು ನಾನಾ ಮಸಾಲೆ ಹಾಕಿದ್ರಿ. ನಾನಾ ಮಸಾಲೆ ಹಾಕಿದ ಕಾರಣ ಪರಿಮಳ ಕೂಡ ನೋಡಿ ಡಿಫ್ರೆಂಟ್ ಕೂಡ ಮಿಕ್ಸ್ ಆಗಿರುತ್ತೆ ನೋಡಿ, ಹಾಗಾಗಿ ಪರಿಮಳ ಗಮ್ಮತ್ತು ಬರ್ತುಂಟು. ಇದು ಸ್ವಲ್ಪ ಪೌಡರ್ ಅದರಲ್ಲಿ ಬರ್ತದೆ, ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದರೆ ಇನ್ನೊಂದು ಸ್ವಲ್ಪ ಇನ್ನೂ ಪೌಡರ್ ಆಗ್ತಾ ಪೌಡ್ರಲ್ಲಿ ಬರ್ತದೆ. ಓಕೆ.
ಇದು ಸ್ವಲ್ಪ ಗಟ್ಟಿಯಾಗಿದ್ದಲ್ಲ. ಹಾಂ ಗಟ್ಟಿ ಆಗಲಿ. ಈಗ ಇದು ಗಟ್ಟಿ ಆಯ್ತಲ್ಲ. ಇನ್ನೂ ಡ್ರೈ ಆಗಿ ಪೌಡರ್ ಥರ ಬರುತ್ತೆ. ಬರಬೇಕು. ಈಗ ಇಷ್ಟು ಸಾಕು. ಈಗ ಇದು ಸ್ವಲ್ಪ ತಣ್ಣಗಾದ್ರ ಮೇಲೆ ಮಿಕ್ಸಿಯಲ್ಲಿ ಹಾಕಿ. ಹಾಂ, ಬೇರೆ ಆಫ್ ಮಾಡೋದು ಇದು? ಹಾಂ, ಆಫ್ ಮಾಡಿ. ಎಸ್, ಇದು ಸ್ವಲ್ಪ ಈಗ ತಣ್ಣಗಾಗಬೇಕಲ್ಲ? ತಣ್ಣಗಾಗಬೇಕು. ಒಂದು ಪ್ಲೇಟಿಗೆ ಹಾಕಿದರೆ ಬೇಗ ಆಗ್ತದೆ. ಪ್ಲೇಟಿಗೆ ಆಗಬೇಕಲ್ಲ? ಓಕೆ. ಎಸ್, ಅದೀಗ ಸ್ವಲ್ಪ ತಣ್ಣಗಾಗಬೇಕಲ್ಲ? ತಣ್ಣಗಾಗಬೇಕು. ಓಕೆ. ನಿಮಗೆ ಖಾರ ಬೇಕಾದರೆ ಇನ್ನೂ ಸಹ ಹಾಕ್ಬೋದು. ಸಾಧಾರಣ ಈಗ ಖಾರ ಎಲ್ಲ ಕರೆಕ್ಟಾಗಿ ಬಂದಿರ್ಬೋದು ಇದು ಕಾಣುತ್ತೆ. ಅಂದರೆ ನಾವು ಮಸಾಲೆ 2-3 ಹಾಕಿದ್ವಲ್ಲ, ಹೌದು. ಹಾಗಾಗಿ ಇದೀಗ ತಣ್ಣಗಾಗ್ತಿರಲಿ. ನಾವು ನೆಕ್ಸ್ಟು ರೆಡಿ ಮಾಡ್ಲಿಕ್ಕೆ ಉಂಟಾ ಹೇಗೆ? ಹೌದು. ಇದು ಪೊಟ್ಯಾಟೊ, ಇದು ಚಿಪ್ಸ್ ಮಾಡೋದು ಇರ್ತದಲ್ಲ, ಪೊಟ್ಯಾಟೊ ಇದು ಆಲೂಗೆ ಇದ್ರದ್ದು ಬಾಳೆಕಾಯಿ ಚಿಪ್ಸ್ ಮಾಡಿದ್ದೇವಲ್ಲ, ಅದರಲ್ಲಿ ಈ ಥರ ಸ್ಲೈಸ್ ಮಾಡ್ಕೊಳ್ಬೇಕು. ಈ ಥರ ನಾರ್ಮಲ್ ನಾವು ಈಗ ಚಿಪ್ಸ್ ಎಲ್ಲ ಮಾಡುವಾಗ ಏನು ಮಾಡ್ತೀವಿ ಆ ಥರ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಬೇಕು. ಹಾಂ, ನೀರಿಗೆ ಅಂದರೆ ಅದು ಕಪ್ಪಾಗ್ತದೆ ಹೇಳಿ ನಾನು ನೀರಿಗೆ ಹಾಕಿದ್ದು. ಇದನ್ನು ನೀರಿಂದ ತೆಗೆದು ಸ್ವಲ್ಪ ಟಿಶ್ಯೂ ಅಲ್ಲಿ ಸ್ವಲ್ಪ ಅದು ಇದು ಮಾಡ್ಕೊಳ್ಬೇಕು. ಟಿಶ್ಯೂ ಅಥವಾ ಒಂದು ಒಳ್ಳೆ ಬಟ್ಟೆಯಲ್ಲಿ ಮಾಡಿದರೆ ಅದು ನೀರೆಲ್ಲ ನೀರಿನಂಶ ತೆಗಿಬೇಕಲ್ಲ? ಓಕೆ. ಹಾಗಾದರೆ ಪ್ಲೇಟ್ ಬೇಕಲ್ಲ? ಹೌದು. ಅದನ್ನು ಯಾಕೆ ನೀರಿಗೆ ಹಾಕಬೇಕು ಅಂತ? ಹಾಗೆ ಇಡ್ಬೋದಲ್ಲ? ಇಲ್ಲ, ಹಾಲು ಕಪ್ಪಾಗ್ತದೆ. ನಾರ್ಮಲ್ ಈಗ ಚಿಪ್ಸ್ ಮಾಡುವಾಗೆ ನಾವೇ ಈಗ ಮಾಡ್ಕೊಂಡು ಆ ಥರ ಮಾಡ್ಕೊಳ್ಬೋದಾ ಹೇಗೆ? ಅದು ನೀವು ಚಿಪ್ಸ್ ಮಾಡೋ ಬಾಳೆಕಾಯಿ ಚಿಪ್ಸ್ ಏನು ಮಾಡ್ತೇವೆ ನಾವು, ಎಣ್ಣೆ ಇಟ್ಟು ಅದರಲ್ಲಿಯೇ ಸೀದಾ ಮಾಡ್ತೇವೆ, ಆಗ ಅದು ಕಪ್ಪಾಗುದಿಲ್ಲ. ಇದು ಪೊಟ್ಯಾಟೊ ನಿಮಗೆ ನೀರಲ್ಲಿ ಹಾಕ್ತಿದ್ರೆ ಕಪ್ಪಾಗ್ತದೆ, ಬೇಗ ಕಪ್ಪ. ಹಾಗಾಗಿ ನೀವು ಮೊದಲೇ ಅದನ್ನು ಈ ಥರ ಸ್ಲೈಸ್ ಮಾಡಿ ತಂದದ್ದು. ಓಕೆ. ಅದರಲ್ಲಿ ನೀರು ಕೂಡ ಸ್ವಲ್ಪ ಇರಬಾರ್ದಾ? ನೀರಿದ್ರೆ ಅಂದರೆ ಅದು ಇನ್ನೂ ಸಹ ತೆಳುವಾಗಿ ನಾವು ಡೀಪ್ ಫ್ರೈ ಮಾಡುವಾಗ ಅದು ತೆಳುವಾಗಿ ಬರುತ್ತೆ ಅಲ್ಲ, ನೀರಿನಂಶ ಜಾಸ್ತಿ ಬರ್ತದೆ. ಇದನ್ನು ನೀವು ಮಿಕ್ಸಿ ಮಾಡಿರಿ. ಈಗೇನು ನೀರೇನಾದರೂ ಹಾಕ್ಲಿ ಉಂಟಾ? ಇಲ್ಲ ಇಲ್ಲ ಇಲ್ಲ, ಹೀಗೆ ರೆಡಿ. ಅದು ಸ್ವಲ್ಪ ಜಾಸ್ತಿನೇ ಆಗಿದೆ. ಹೌದು. ನಾರ್ಮಲಿ ಅದು 1-2 ಸ್ಪೂನ್ ಅಷ್ಟು ಎಣ್ಣೆ ಅದನ್ನು ಸ್ಪೂನಲ್ಲಿ ಹಾಕಿದರೆ ಅದು ಡ್ರೈ ಮಸಾಲೆ ಆಗಿ ಬರ್ತದೆ. ಆವಾಗ ನಮಗೆ ಇದು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಓಕೆ. ಎಸ್, ನೋಡಿ ಸಾಕಾಗುತ್ತಾ? ಹಾಂ, ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕುವ. ಪ್ಲೇಟಿಗೆ ಹಾಕಬೇಕಲ್ಲ? ಇದೇ ಪ್ಲೇಟ್ ಓಕೆ ಅಲ್ಲ? ಹಾಂ. ನೀವು ಈಗ ಒಂದು ಇದರಲ್ಲಿ ಆಯಿಲಿಗೆ ಇಡಿ, ಬಿಸಿ ಮಾಡಲಿಕ್ಕೆ. ಓಕೆ. ಓಕೆ, ಹಾಗಾದರೆ ಒಲೆ ಒರೆಸ್ಕೊಳ್ಬೇಕಲ್ಲ? ಹೌದು. ಎಸ್, ಇದಕ್ಕೆ ಆಯಿಲ್ ಹಾಕಬೇಕಲ್ಲ? ನಾವು ನಡೆಯಲ್ಲ ಪ್ರೀಮಿಯಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾಗುತ್ತಾ? ಸಾಕು. ಓಕೆ. ಎಸ್ ಮ್ಯಾಮ್, ನೀವು ಬೆಂಗಳೂರಿಗೆ ಹೋದಾಗ ಇದನ್ನೆಲ್ಲ ಕಲ್ತಿದ್ದು ಅಂತ ಹೇಳಿದ್ರಿ. ಹೌದು. ಏನು ಬೆಂಗಳೂರಲ್ಲಿ ಏನು ಗಮ್ಮತ್ತಿತ್ತು? ಗಮ್ಮತ್ತು, ನನ್ನ ಪುಳ್ಳಿ 5 ವರ್ಷದವಳು, ಅವಳೊಟ್ಟಿಗೆ ಆಡಲಿಕ್ಕೆ. ಹಾಗೆ ಹೋಗಿದ್ದಲ್ಲ, ಬೆಂಗಳೂರಿಗೆ ಹೋಗಿದ್ದು ಮಗುವೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಓಕೆ. ಅವ್ರ ಅಜ್ಜಿ ಮನೆಗೆ ಬರೋದ್ರ ಜೊತೆಗೆ ನೀವು ಪುಳ್ಳಿಯ ಮನೆಗೆ ಹೋಗಿದ್ದು, ಅದು ಗಮ್ಮತ್ತಿರುತ್ತೆ. ಏನು ಸ್ಪೆಷಲ್ ಅಲ್ಲೆಲ್ಲ ಅಡುಗೆ ಎಲ್ಲ ಏನು ಮಾಡ್ತಿದ್ರಿ? ಈಗ ಊರಲ್ಲಿ ಆದರೆ ಇರುತ್ತೆ, ಮಾವಿನ ಹಣ್ಣು, ಹಲಸಿನ ಹಣ್ಣು, ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಅಲ್ಲಿ ಸಹ ಎಲ್ಲ ಸಿಗ್ತದೆ. ಹೌದು. ಅಲ್ಲಿ ಇಲ್ಲಿಗಿಂತ ಒಳ್ಳೆಯದು ಎಲ್ಲ ಸಿಗ್ತದೆ. ಅದೇ ಮಾರ್ಕೆಟಿಂಗ್ ಏನು ತಗೊಳ್ಬೇಕು. ಹತ್ತಿರವೇ ಉಂಟು, ಹಾಗಾಗಿ ಎಲ್ಲ ಆರಾಮಾಗಿ ಸಿಗ್ತದೆ ಬೇಕಾಗಿದ್ದೆಲ್ಲ. ಓಕೆ. ಮತ್ತು ಮಗನಿಗೆ ಫಿಶ್ ಎಲ್ಲ ಇಷ್ಟ, ಅದೆಲ್ಲ ಒಂದು ಅಲ್ಲಿ ಸಿಗ್ತದೆ. ಈಗ ಮಂಗಳೂರು ಒಂದು ಶಾಪ್ ಉಂಟು, ಅಲ್ಲಿಂದ ಕ್ರ್ಯಾಬು ಫಿಶ್ ಎಲ್ಲ ತಂದು ಅವನಿಗೆ ಬೇಕಾಗಿದ್ದೆಲ್ಲ ಮಾಡಿಕೊಟ್ಟೆ. ಓಕೆ. ಜೊತೆಗೆ ನೀವು ಈ ಥರ ಅಡುಗೆ ಕೂಡ ಕಲ್ತ್ಕೊಂಡು. ಅಂದರೆ ಇದು ನಾವಲ್ಲಿ ಅಲ್ಲಿ ದಬೇಲಿ ಶಾಪ್ ಅಂತೇಳಿ ಒಂದು ಉಂಟು. ದಬೇಲಿ ಶಾಪ್. ದಬೇಲಿ ಅಂತ ಹೇಳಿದರೆ ಅದರಲ್ಲಿ ಅವರು ಪಾವ್ ಟೈಪಲ್ಲಿ ಅದಕ್ಕೆಲ್ಲ ಒಳಗೆ ಎಲ್ಲ ಹಾಕಿ ಮತ್ತೆ ಅದಕ್ಕೆ ಇದೇ ಥರ ಪೌಡರ್ ಮಾಡಿ ಹಾಕ್ತಾರೆ. ಮತ್ತು ಶಾಮಿಗೆ ಸಿಗ್ತದಲ್ಲ ನಮಗೆ, ಅಂಥದ್ದೆಲ್ಲ ಹಾಕಿಬಿಟ್ಟು ಒಂದು ಸೈಡಿಗೆ ಚಟ್ನಿ ಎಲ್ಲ ಇಟ್ಟು ಕೊಡ್ತಾರೆ. ಅದು ತಿಂಡಿಗೆ ಹೋದಾಗ ಫುಲ್ ಗಮ್ಮತ್ತು ಆಗಿದೆ. ಹೌದು. ಓಕೆ. ಆಗ ಅಲ್ಲಿ ಇದು ನೋಡಿದ್ರಲ್ಲ? ಓಕೆ. ಈಗ ಬಿಸಿ ಆಗ್ತಾ ಬಂತಲ್ಲ ಎಣ್ಣೆ, ಇದನ್ನು ರೆಡಿ ಮಾಡ್ಕೊಳ್ಳುವ. ಆಯಿಲ್ ಅಂತ ಈ ಮಸಾಲೆಯನ್ನು ಕಾಯ್ತುಂಟು, ದಬೇಲಿ ಎಷ್ಟೊತ್ತಿಗೆ ಬೀಳುತ್ತೆ ಅಂತ. ಹೌದು. ಈ ಮಸಾಲೆಯನ್ನು ಇದರಲ್ಲಿ ಹಾಕೊಳ್ಳೋದು. ಇದೇನಾಗಿದೆ ಅಂದರೆ ನಾವೀಗ ಕಡಲೆ ಹಿಟ್ಟೆಲ್ಲ ಹಾಕಿದ್ದೇವಲ್ಲ, ಅದು ಈಗ ಅಲ್ಲಿಗೆ ಚೆನ್ನಾಗಿ ಹೇಳ್ಕೊಳ್ತದೆ. ಇದನ್ನು ಮೇಲ್ಗಡೆ ಈ ಥರ ಕೋಟಿಂಗ್. ಓಕೆ. ಇದು ಹೀಗೆ ಗಟ್ಟಿ ಒತ್ತಿದ್ರೆ ಅದು ಅಲ್ಲಿ ಅಂಟಿಕೊಳ್ತದೆ. ಓಕೆ. ಎಲ್ಲ ಹಿಟ್ಟು ಹಾಕಿ ಒಂದೊಂದನ್ನು ಇದನ್ನು ಒಳಗೆ ಫಿಲ್ಲಿಂಗ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದು. ಓಕೆ. ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗಾದರೆ ಒಳ್ಳೆಯದು. ನಾವು ಏನು ಪೊಟೆಟೋನ ಸ್ಲೈಸ್ ಮಾಡಿದ್ದು ಅದರಲ್ಲಿ ಇರೋದು ನಿಮಗೆ. ಇಲ್ಲಾದರೆ ಅದು ಮತ್ತೆ ಒಳಗೆ ಫ್ರೈ ಆಗೋದಿಲ್ಲ. ಫ್ರೈ ಆಗೋಲ್ಲ, ದಪ್ಪ ಇದ್ರೆ. ಹೌದು.
ಅದೇ ನಾವು ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡಿದ ಕಾರಣ ಬೆಂದಿರುತ್ತೆ. ಹೌದು, ಆದರೆ ಪೊಟೊಟೊ ಫ್ರೈ ಆಗಲಿಕ್ಕೆ ಸ್ವಲ್ಪ ಸ್ಲೈಸ್ ಆಗಿ ಹೌದು. ಅದು ನಾವು ಇದನ್ನು ಇನ್ನೂ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಲಿಕ್ಕೆ. ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ. ಓಕೆ. ಹೌದು, ಇದು ನಾವು ಬೋಂಡ ಮಾಡ್ತೇವಲ್ಲ, ಹೌದು, ಅದರದ್ದು ಇನ್ನೊಂದು ವರ್ಷ. ಅದೊಂದು ಇನ್ನೊಂದು ವರ್ಷನ್. ಮತ್ತು ಸಂಜೆ ಹೊತ್ತಿಗೆ ಹಾಂ, ಹಾಗೆ ಸಹ ತಿನ್ಬೋದು. ಎಲ್ಲ ಮಸಾಲೆ ಇರೋದ್ರಿಂದ ಇದಕ್ಕೆ ಎಂತ ಬೇಕು ಅಂತೇಳಿ ಇಲ್ಲ. ಹೌದು ಹೌದು. ಓಕೆ, ಈಗ ಹೀಗೆ ನಾವು ಡಿಪ್ ಮಾಡಿ ಹೀಗೆ ಡಿಪ್ ಮಾಡೋದು. ಎಸ್, ಹೀಗೆ ಬಿಡುದು. ಸೇಮ್ ನಾವು ಏನು ಬಟಾಟೆ ಪೋಡಿ ಬಜ್ಜಿ ಎಲ್ಲ ಮಾಡ್ತೇವಲ್ಲ, ಪೋಡಿ ಮಾಡ್ತೇವಲ್ಲ, ಅದೇ ಥರ. ಆದರೆ ತಿನ್ನುವಾಗ ಒಳಗಡೆ ಸಣ್ಣದು ಮಾಡಿ ಇನ್ನು ಚೆನ್ನಾಗಿ ಹೌದು, ಇಲ್ಲಾದರೆ ಮೇಲೆ ಅದು ಬೇಯ್ತದೆ. ಹ್ಞೂ. ಪೊಟೆಟೊ ಒಳಗೆ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗ್ತದೆ. ಓಕೆ. ಎಸ್, ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತೆ ಇದು. ಹೌದು ಹೌದು. ನೋಡಿ, ನಾವು ನಾರ್ಮಲ್ ಪೋಡಿ ಮಾಡೋದಕ್ಕಿಂತ ಸ್ವಲ್ಪ ಅದರಲ್ಲೊಂದು ಚೇಂಜಸ್ ಮಾಡಿದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಎಷ್ಟು ವೆರೈಟಿಗಳು. ಹೌದು ಹೌದು. ನನಗೆ ಒಂದು ಪ್ಲೇಟ್ ಕುಡಿತೀನಿ. ಪ್ಲೇಟಲ್ಲ. ಇದು ನಂತರ ಊಟದ ಜೊತೆ ಕೂಡ ತಗೊಳ್ಬೋದಾ ಅಂತ ಕಾಣುತ್ತೆ. ಹೌದೌದು, ಅಲ್ಲ, ಖಾರ ಇರುವಾಗ ಸಂಜೆ ಸ್ನ್ಯಾಕ್ಸಿಗೂ ಕೂಡ ತಗೊಳ್ಬೋದು. ಅದೇ ಇದ್ರ ಜೊತೆ ಒಂದು ಟೀ ಎಲ್ಲ ಇದ್ದರೆ ಗಮ್ಮತ್ತು. ಈಗ ಮತ್ತೆ ಬೇಗ ಆಗುವಂಥದ್ದು ಮನೆಯಲ್ಲಿ. ಬೇಗ ಆಗುವಂಥದ್ದು. ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಹಾಗೂ ರೆಡಿ ಮಾಡಿ ಇಟ್ಕೊಳ್ಬೋದು. ರೆಡಿ ಮಾಡಿ ಇಟ್ಕೊಳ್ಬೋದು ಪೌಡರನ್ನು. ಓಕೆ ಓಕೆ. ಡ್ರೈ ಆಗಿ. ಓಕೆ. ಹೌದು, ಅದು ಒಳ್ಳೆ ಪುಡಿಯಾಗಿ ಬರ್ತದೆ. ಓಕೆ ಓಕೆ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿದರೆ ಡ್ರೈ ಆಗಿ ಪುಡಿ ಮಾಡಿಕೊಂಡು ಒಂದು ಬಣಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೋದು. ಹೌದು, ಮತ್ತೆ ಬೇಕಾದಾಗ ಅದನ್ನು ಸ್ಲೈಸ್ ಮಾಡೋದು ಕೂಡಲೇ. ಆ ಥರ ಮಾಡಿದರೆ ಈಸಿ. ಹಾಂ, ಪೊಟೆಟೊನ ಸ್ಲೈಸ್ ಮಾಡೋದು ಕೆಲಸ ಮಾತ್ರ. ಹೌದು ಹೌದು. ಗೆಸ್ಟ್ಗಳು ಬರ್ತಾರೆ ಅನ್ನುವಾಗ ಸ್ಲೈಸ್ ಮಾಡಿ ಕೂಡಲೇ ಒಂದು ಮಾಡಿದರೆ ಆಯಿತು. ಓಕೆ, ಆಲ್ಮೋಸ್ಟ್ ರೆಡಿ. ಆಫ್ ಮಾಡೋದಾ? ಹಾಂ, ಇನ್ನು ಸರ್ವ್ ಮಾಡ್ಕೊಳ್ಳೋಣ. ಓಕೆ. ಮಳೆಗಾಲಕ್ಕೆ ಬಿಸಿ ಬಿಸಿ ಆಲೂ ದಬಡಿ ರೆಡಿ ಅಲ್ಲ? ರೆಡಿ ಅದು. ಓಕೆ, ನೀವು ಮಳೆಗಾಲಕ್ಕೆ ಅಂತೇಳಿ ಹೇಳಿದ್ರಿ. ಅಂದರೆ ಮಳೆ ಬಂದ ಟೈಮಲ್ಲೆಲ್ಲ ಈ ಥರದೊಂದು ಸಂಜೆ ಟೈಮಲ್ಲೆಲ್ಲ ಕೂತ್ಕೊಂಡು ಗಮ್ಮತ್ತು ತಿನ್ಬೋದಲ್ಲ? ಓಕೆ, ಆಲೂ ದಬ್ಬಡಲ್ಲ? ಓಕೆ, ಟೇಸ್ಟ್ ನೋಡಲಾಗಿದ್ರೆ? ಓಕೆ, ಗೌರಿ ಶರಣ ಸಾಕಾಗಿರುವಂತಹ ಆಲೂ ದಬ್ಬಡ್ ಅಂತೂ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಆಲೂ ದಬಡ್ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಮೆಣಸಿನ ಪುಡಿ, ಚಿಟಕಿ ಹೀಂಗು, 1/4 ಚಮಚ ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು 3 ಚಮಚದಷ್ಟು ಕಡಲೆ ಹಿಟ್ಟನ್ನು ಘಮ ಬರುವವರೆಗೂ ಬೆರೆಸುತ್ತಾ ಹುರಿಯಿರಿ. ನಂತರ 1 ಚಮಚ ಕಾಳು ಮೆಣಸು, 1 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಜೀರಿಗೆ, ಬಡೆ ಸೊಪ್ಪು 1 ಚಮಚ, 1 ಚಮಚ ಚಾಟ್ ಮಸಾಲಾ ಪುಡಿ, ಅರ್ಧ ಚಮಚದಷ್ಟು ಅರಶಿನ ಪುಡಿ, 8 ರಿಂದ 10 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಅರ್ಧ ಚಮಚ ಬ್ಲಾಕ್ ಸಾಲ್ಟ್, ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಬಳಿಕ ತೆಳುವಾಗಿ ತುಂಡು ಮಾಡಿದ ಆಲೂಗಡ್ಡೆಯ ಮೇಲೆ ತಯಾರಿಸಿದ ಪುಡಿಯನ್ನು ಹರಡಿ ಇನ್ನೊಂದು ಆಲೂಗಡ್ಡೆಯಿಂದ ಮುಚ್ಚಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಆಲೂ ದಬಡ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಕೋಲ್ಡ್ ಆಗಿದೆ, ಇನ್ನೊಂದು ಬಿಸಿ ಬಿಸಿ ಆಗಿದೆ. ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ ಇದು ನೋಡುವ. ಯಾವುದು? ದಬಡ. ಓಕೆ, ತಗೊಳ್ಳಿ. ಬಿಸಿಯಾಗುಂಟು. ಓಕೆ, ಸಾಕುಂಟು. ಒಳಗೆ ಮಸಾಲೆ ಒಂದು ಫ್ಲೇವರ್ ಉಂಟಲ್ಲ, ಸಕ್ಕತ್ತಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರಲ್ಲ, ಅದು ಚೆನ್ನಾಗಿ ಬರ್ತುಂಟು. ಇದನ್ನು ಹೀಗೆ ಒಂದು ಪ್ಲೇಟ್ ಕೊಟ್ಟರೆ ನಾನು ಒಬ್ಬನೇ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗುಂಟು. ಪೋಡಿ ಎಲ್ಲ ಮಾಡ್ತೇವಲ್ಲ, ಅದಕ್ಕಿಂತ ಈ ಥರ ಮಾಡಿದರೆ ಸ್ಪೆಷಲ್ ಟೇಸ್ಟ್. ಮಸಾಲೆ ಎಲ್ಲ ಇರ್ತದಲ್ಲ. ಹೌದು, ಮಸಾಲೆ ಒಳ್ಳೆ ಆಗಿದೆ. ಅದು ಅದರ ಟೇಸ್ಟ್ ಆಗಿದೆ, ನಾಲಿಗೆಗೆ ಸಿಗ್ತುಂಟು. ಈಗ ಸ್ಪೆಷಲ್ ಆಗಿ ಮ್ಯಾಂಗೋ ಡಿಶ್ ಅಲ್ಲ, ಡೆಸರ್ಟ್ ಅಲ್ಲ, ಮ್ಯಾಂಗೋ ಡೆಸರ್ಟ್. ಓಕೆ, ಐಸ್ ಕ್ರೀಮ್ ಏನಾದರೂ ಹೇಳ್ಬೋದು. ಓಕೆ, ಆಹಾ, ಇದಂತೂ ಸಾಲಿಡ್ ಆಗಿದೆ ಮ್ಯಾಮ್. ಏನು ನಾವು ಹೊರಗಡೆಯಿಂದ ಹೋಟೆಲಲ್ಲೆಲ್ಲ ತಗೊಳ್ತೇವಲ್ಲ ಸ್ಪೆಷಲ್ಲಾಗಿ ಐಸ್ ಕ್ರೀಮ್ ಎಲ್ಲ, ಅದೇ ಥರ ಟೇಸ್ಟ್ ಬಂದಿದೆ. ನೀವು ಮೇಲ್ಗಡೆಯಿಂದ ಏನಕ್ಕೆ ಏನು ಮ್ಯಾಂಗೋ ಹಾಕಿ ಇದಕ್ಕೆ ಕಾರಣ ಅದು ಕೂಡ ಟೇಸ್ಟ್ ಗಮ್ಮತ್ತು. ಮತ್ತು ಇದು ನೀವು ಸ್ವಲ್ಪ ನೀರಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಹಾಲು ಹಾಕಿದರೆ ಇನ್ನು ಸ್ವಲ್ಪ ಹಾಲು ಹಾಕಿದರೆ ನೀವು ಫ್ರೀಸರ್ ಐಸ್ ಕ್ರೀಮಿಗೆ ಫ್ರೀಸರ್ ಮಾಡ್ತೀರಾ,
ಆ ಥರ ಬರುವಂತ. ಬಟ್ ಇದು ಹೀಗೆ ಚೆನ್ನಾಗಿ ಉಂಟು. ಹೀಗೆ ಸಹ ಚೆನ್ನಾಗಿ. ಮತ್ತು ಸ್ವೀಟ್ ಹಾಕೇ ಇಲ್ಲ ನೋಡಿ, ಅದು ಕೂಡ ಯಾವ ರೀತಿ ಟೇಸ್ಟ್ ಬರ್ತುಂಟಲ್ಲ, ಹೌದು, ಗಮ್ಮದಾಗಿಂಟು. ಈ ಥರ ಎಲ್ಲ ಮಕ್ಕಳಿಗೆಲ್ಲ ಎಲ್ರಿಗೂ ಮಾಡಿಕೊಟ್ರು ಹೌದು, ಚೆನ್ನಾಗಿ ತಿನ್ಬೋದಲ್ಲ. ಓಕೆ, 2 ಡಿಶ್ ಕೂಡ ಹೆಲ್ದಿ ಫುಡ್ ಸಹ. ಹೆಲ್ದಿ ಫುಡ್ ಅಲ್ಲ, ಹೌದು. ಏನು ತಿನ್ನೋದಿಲ್ಲ ಅಂತ ಹೇಳಿದ್ರೆ ಇದೊಂದು ಮಾಡಿಕೊಟ್ರೆ ಸಹ ಮಕ್ಕಳಿಗೆ ಒಂದು bowl ತಿಂದ್ರೆ ಸಾಕು. ಸೀಸನ್ ಟೈಮಲ್ಲಿ ಮಾವಿನ ಹಣ್ಣೆಲ್ಲ ನೀವು ಬಾಳೆಹಣ್ಣಲ್ಲಿ ಸಹ ಮಾಡ್ಬೋದು, ಬೇರೆ ಬೇರೆ ಫ್ರೂಟ್ಸ್ ಅಲ್ಲಿ ಸಹ. ಹೌದು ಹೌದು. ಕಿವಿ ಅಥವಾ ಸ್ಟ್ರಾಬೆರಿ, ನಿಮ್ಮ ಹತ್ರ ಯಾವುದು ಫ್ರೂಟ್ಸ್ ಇರ್ತದೆ ಮನೆಯಲ್ಲಿ, ಅದೊಂದು ಹಾಕಿ ಮಕ್ಕಳಿಗೆ ಸಂಜೆ ಹೊತ್ತಿಗೆ ಒಂದು ಮಾಡಿಟ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಮಾವಿನ ಹಣ್ಣಲ್ಲಿ ಮಾಡಿದ ಮಾತ್ರ ಗಮ್ಮತ್ತಾಗಿ ಬಂದಿದೆ, ಮಾತ್ರ ಟೇಸ್ಟು ಸಾಕಾಗಿದೆ. ಸೀಸನ್ ಟೈಮಲ್ಲೆಲ್ಲ ಈ ಥರ ಎಲ್ಲ ಮಾಡಿದರೆ ಎಷ್ಟು ಬೇಕಾದ್ರೆ ತಿನ್ಬೋದಲ್ಲ. 2 ಅಡಿಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಖುಷಿ ಆಯಿತು. ನಿಮಗೆ ಖುಷಿ ಆಯ್ತಲ್ಲ? ಬರಲಿಕ್ಕೆ ಖುಷಿ, ಇಲ್ಲಿ ಒಂದು ಎಲ್ಲ ಮಾಡಲಿಕ್ಕೆ ಒಂದು ಮನೆಯ ವಾತಾವರಣ ಇರ್ತದೆ. ಹೌದು, ನಮಗೆ ಕೂಡ ಖುಷಿ ನೋಡಿ. ಅದರಲ್ಲಿ ನೀವು ನೋಡಿ, ಹೊರಗಡೆ ಹೋದಾಗ ಅಲ್ಲಿಯ ಒಂದು ಡಿಶನ್ನು ಕಲ್ತ್ಕೊಂಡು ಬಂದು ಇವತ್ತು ಸ್ಪೆಷಲಾಗಿ ನಮ್ಮ ವೀಕ್ಷಕರಿಗೆ ದಬ್ಬಾಡನ್ನು ಹೇಳ್ಕೊಟ್ಟಿದ್ರ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸ್ಪೆಷಲಾಗಿ ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಗೌರಿ ಚೆನ್ನಾಗಿ ಸಾಕಾಗಿರುವಂತಹ ಆಲೂ ದಬ್ಬಣ್ ಮತ್ತು ಸ್ಪೆಷಲಾಗಿ ಮ್ಯಾಂಗೋ ಡೆಸರ್ಟ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಎಲ್ಲಿಗೆ ನೆನೆಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.